ಶಾಲೆಯ ಮೈದಾನದಲ್ಲಿ ಮಕ್ಕಳ ಕಲರವ ಕೇಳಿಸುವುದು ಸಾಮಾನ್ಯ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈ ಶಾಲೆಯ ಮೈದಾನದಲ್ಲಿ ಇನ್ನು 4 ತಿಂಗಳ ಕಾಲ ಮಕ್ಕಳ ಕಲರವ ನಿಲ್ಲಲಿದ್ದು, ಈ ಸ್ಥಾನವನ್ನ ನಳನಳಿಸುವ ಭತ್ತದ ಪೈರುಗಳು ತುಂಬಲಿವೆ. ಸಂಘ ಸಂಸ್ಥೆಗಳ ಸಹಕಾರದಿಂದ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಈ ಭತ್ತದ ಗದ್ದೆ ಸಿದ್ಧ ಮಾಡಲಾಗಿದ್ದು, ಕೆಲವೇ ದಿನಗಳಲ್ಲಿ ಭತ್ತದ ಗಿಡಗಳ ನಾಟಿಯೂ ಆರಂಭಗೊಳ್ಳಲಿದೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ. ಲಾಕ್ಡೌನ್ನಿಂದಾಗಿ ಶಾಲೆಗೆ ಮಕ್ಕಳು ಬರುವುದು ನಿಂತ ಕಾರಣ ಮಕ್ಕಳ ಪೋಷಕರು ಶಾಲಾ ಮೈದಾನದಲ್ಲಿ ಭತ್ತದ ಕೃಷಿ ಮಾಡಲು ಹೊರಟಿದ್ದಾರೆ. ಇದೊಂದು ಸರ್ಕಾರಿ ಕನ್ನಡ ಶಾಲೆಯ ಆಟದ ಮೈದಾನ. ಈ ಬಾರಿ ಮಕ್ಕಳ ಕಲರವದಿಂದ ದೂರವಿದ್ರೂ ನಳನಳಿಸುವ ಭತ್ತದ ಗದ್ದೆಯಿಂದ ತುಂಬಿ ತುಳುಕಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುಂಬ್ರಾ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಈ ವಿಶೇಷ ಪ್ರಯತ್ನಕ್ಕೆ ಮುನ್ನುಡಿ ಬರೆಯಲಾಗಿದೆ. ಒಂದು ಕಾಲದಲ್ಲಿ ಭತ್ತ ಕೃಷಿಯ ಆಡಂಬಲವಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತೀಚಿನ ದಶಕಗಳಲ್ಲಿ ಅಡಕೆ, ರಬ್ಬರ್ ಬೆಳೆಗಳತ್ತ ವಾಲಿದ ಪರಿಣಾಮ ಭತ್ತದ ಬೇಸಾಯ ನೀರವ ಮೌನಕ್ಕೆ ತಾಳಿದ್ದು, ಈ ಬಾರಿ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಕರೆಯಂತೆ ಹಡಿಲು ಗದ್ದೆಗಳಿಗೆ ಜೀವ ನೀಡುವ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ. ದೇವಸ್ಥಾನ, ಶಾಲೆ, ಸಂಘ ಸಂಸ್ಥೆಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿಕೊಂಡು ಹಳ್ಳಿಯಲ್ಲೂ ಖಾಲಿ ಜಾಗದಲ್ಲಿ ಗದ್ದೆ ಮಾಡಲಾಗ್ತಾ ಇದೆ. ಕುಂಬ್ರಾ ಶಾಲೆಯ ಆಟದ ಮೈದಾನ ನವೀಕರಿಸಲಾಗಿದ್ದು, ಇದರಲ್ಲಿ ಗದ್ದೆ ಮಾಡಲು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅಧ್ಯಕ್ಷತೆಯಲ್ಲಿ ಎಸ್ಡಿಎಂಸಿ ನಿರ್ಧರಿಸಿದೆ. ಈ ಬಾರಿ ಶಾಲಾರಂಭ ಮರೀಚಿಕೆಯಾಗಿರುವ ಕಾರಣ ಒಂದು ಬೆಳೆ ಬೇಸಾಯ ಮಾಡಲು ನಿರ್ಧರಿಸಿ 80 ಸೆನ್ಸ್ ಜಾಗದಲ್ಲಿ ಯಾಂತ್ರೀಕೃತ ಉಳುಮೆ ಮಾಡಿ ನೀರು ನಿಲ್ಲಿಸಿ ಬದು ಕಟ್ಟಲಾಗಿದೆ. ಮೈದಾನದ ಉಳಿದ ಜಾಗದಲ್ಲಿ ಒಣ ಬೇಸಾಯ ಮಾಡಲು ನಿರ್ಧರಿಸಲಾಗಿದೆ. ವಿದ್ಯಾಭಿಮಾನಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಶಾಲಾಭಿವೃದ್ಧಿ ಸಮಿತಿ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ನಾಟಿಗೆ ಬೇಕಾದ ಚಾಪೆ, ನೇಜಿಯನ್ನ ಈಗಾಗಲೇ ಸಿದ್ಧಪಡಿಸಲಾಗಿದ್ದು, ಶಾಲಾಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ನಿತೇಶ್ ಕುಮಾರ್ ಅವರ ಮನೆಯ ತಾರಸಿಯಲ್ಲೇ ಇದನ್ನ ಬೆಳೆಯಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುತುವರ್ಜಿಯಿಂದ ಶಾಲಾ ಮೈದಾನದಲ್ಲಿ ಭತ್ತದ ಬೇಸಾಯ ಕಾರ್ಯ ಯಾವುದೇ ವಿಘ್ನವಿಲ್ಲದೆ ನಡೆದಿದೆ. ಶಾಲೆಯಲ್ಲಿ ಗದ್ದೆ ಮಾಡುವುದೆಂದರೆ ಅದೊಂದು ಪವಿತ್ರ ಕಾರ್ಯವೆಂದು ಬಗೆದು ನಾನು ಮನೆಯ ತಾರಸಿಯನ್ನೇ ನೇಜಿ ತಯಾರಿಗೆ ಬಿಟ್ಟುಕೊಟ್ಟೆ. ಜುಲೈ 4ರಂದು ಶಾಲೆಗೆ ಒಯ್ದು ಯಾಂತ್ರೀಕೃತ ನಾಟಿ ಮಾಡಲಾಗುತ್ತದೆ ಎಂದು ನಿತೀಶ್ ಕುಮಾರ್ ಹೇಳುತ್ತಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರಾ ಇದರ ಈ ಒಂದು ಶಾಲಾ ಮೈದಾನದಲ್ಲಿ ಗದ್ದೆಯನ್ನು ಭತ್ತ ಬೆಳೆಸೋಣ ಬನ್ನಿ ಎಂಬ ಒಂದು ಉದ್ದೇಶವನ್ನು ಅಂದರೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರೇನು ಅಡಿಲು ಬಿದ್ದಂತಹ ಭೂಮಿಯಲ್ಲಿ ಬೇಸಾಯ ಮಾಡಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರು ಅವರ ಒಂದು ಹೆಚ್ಚಿನ ಮುತುವರ್ಜಿಯಿಂದ, ಯಾಕೆಂದರೆ ಮೂಲತಃ ಅವರು ಸಹ ಒಂದು ಕೃಷಿಕರು, ಅವರ ಮುತುವರ್ಜಿಯಿಂದ ಒಟ್ಟು ನಮ್ಮ ಶಾಲಾಭಿವೃದ್ಧಿಯ ಸಮಿತಿಯವರು ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಿ ಒಂದು ಯೋಚನೆಯನ್ನು ಮಾಡಿದ್ದೆವು. ಯಾಕೆಂದರೆ ಲಾಕ್ಡೌನ್ನ ಸಂದರ್ಭದಲ್ಲಿ ಈಗಾಗಲೇ ಶಾಲೆಗಳು ಪ್ರಾರಂಭ ಆಗ್ತಾಯಿಲ್ಲ. ಆದ್ದರಿಂದ ಈ ಮಳೆಗಾಲದಲ್ಲಿ ನಾವು ಏನಂದರೆ ಈ ಮೈದಾನವನ್ನು ಮಣ್ಣು ಅದು ತಗ್ಗಿನಲ್ಲಿತ್ತು, ಅದಕ್ಕೆ ಮಣ್ಣು ಹಾಕಿ ಆ ಮೈದಾನವನ್ನು ಅಗಲಗೊಳಿಸಿ ಅದು ಈಗಾಗಲೇ ಇನ್ನು ಮುಂದಿನ ಹಂತದಲ್ಲಿ ಅಂದರೆ ಮಳೆಗಾಲ ಕಳೆದು ಆ ಸಮಯಕ್ಕೆ ನಮಗೆ ಗ್ರೌಂಡ್ನಲ್ಲಿ ಆಟ ಆಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಸಲ ಒಂದು ಭತ್ತ ಬೇಸಾಯ ಮಾಡುವ ಆ ಯೋಚನೆಯಲ್ಲಿ ಅಂದರೆ ಉದ್ದೇಶ ಹೊಂದಿ ನಮ್ಮ ಮಕ್ಕಳಿಗೆ, ನಮ್ಮ ಯುವ ಜನಾಂಗಕ್ಕೆ ಪ್ರೇರಣೆ ಆಗಬೇಕು. ಯಾಕೆಂದರೆ ನಮ್ಮ ಮಕ್ಕಳಿಗೆ ಅಥವಾ ಯುವ ಜನಾಂಗಕ್ಕೆ ಭತ್ತ ಯಾವ ರೀತಿಯಿಂದ ಅಕ್ಕಿ ಬರ್ತದೆ, ಅಂದರೆ ಈಗ ಅಕ್ಕಿ ಬರ್ತದೆ ಅದು ಅಂಗಡಿಯಲ್ಲಿ ಸಿಗ್ತದೆ, ಅದರಿಂದ ಯಾವ ರೀತಿ ಅದು ಬೆಳೆಯುವುದು ಅಂತ ಗೊತ್ತಿಲ್ಲ. ಯಾಕೆಂದರೆ ಅಂಗಡಿಯಲ್ಲಿ ಸಿಗ್ತದೆ ಎಂಬುದು ಮಾತ್ರ ಹೊರತು ಅದರಲ್ಲಿ ಯಾವ ರೀತಿಯಾಗಿ ಆಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮ ಶಾಲಾ ಮಕ್ಕಳಿಗೆ ಹಾಗೂ ಯುವ ಜನಾಂಗಕ್ಕೆ ಒಂದು ಪ್ರೇರಣೆ ಆಗಬೇಕು, ಅವರಿಗೆ ಒಂದು ಗೊತ್ತಾಗಬೇಕು ಯಾವ ರೀತಿಯ ಒಂದು ಕೃಷಿಯನ್ನು ಮಾಡಬೇಕು. ಬೇರೆ ಕಡೆಯಿಂದ ಗಾಳಿಸಿದ ಮಣ್ಣು ತಂದು ರಾತ್ರಿ ಹೊತ್ತು ಕೆಲಸ ಮಾಡಿ ಮನೆ ತಾರಸಿ ಮೇಲೆ ಟ್ರೇನ್ನಲ್ಲಿ ಮಣ್ಣು ಹರಡೆ ಪಾತಿ ರಚಿಸಲಾಗಿದೆ. ಟ್ರೇ ಒಂದರಲ್ಲಿ 150ರಿಂದ 200 ಗ್ರಾಂ ಬೀಜದಂತೆ ಒಟ್ಟು 120 ಟ್ರೇಗಳಲ್ಲಿ 20 ಕೆಜಿ ಬೀಜ ಬಿತ್ತಿದ್ದು 10 ಕೆಜಿ ಬೀಜದ ನೇಜಿಯನ್ನ ಆಟದ ಮೈದಾನದಲ್ಲಿ, ಉಳಿದ ಭಾಗದಲ್ಲಿ ಒಣ ಬೇಸಾಯಕ್ಕೆ ಬಳಸಲು ನಿರ್ಧರಿಸಲಾಗಿದೆ. ಪ್ರಗತಿಪರ ಕೃಷಿಕರಾದ ಮರಕೂರು ನಾರಣಪ್ಪ ಸಾಲ್ಯನ್ ಎನ್ನುವವರು ಇದಕ್ಕಿಂದೆ 30 ಕೆಜಿ ಬಿತ್ತನೆ ಬೀಜ ಉಚಿತವಾಗಿ ನೀಡಿದ್ದು, ಉಳಿದ ಗ್ರಾಮಸ್ಥರು ಎಲ್ಲಾ ರೀತಿಯಿಂದಲೂ ಸಹಕರಿಸಿದ್ದಾರೆ. ಕೂಲಿ ಕೊಟ್ಟು ಮಾಡುವುದಾದರೆ ಈ ಕೆಲಸಕ್ಕೆ ಸುಮಾರು 8 ಲಕ್ಷದಷ್ಟು ವೆಚ್ಚ ತಗುಲುತ್ತಿದ್ದು, ಆದರೆ ಹಲವು ದಾನಿಗಳ ಸಹಕಾರದಿಂದ ಶಾಲಾ ಮೈದಾನ ಇದೀಗ ಗದ್ದೆಯಾಗಿ ಪರಿವರ್ತಿತವಾಗಿದೆ. ಶಾಲೆಯಿಂದ ತುಂಬಾ ಕೆಳಭಾಗದ
ಸ್ಥಳದಲ್ಲಿದ್ದ ಈ ಮೈದಾನಕ್ಕೆ ಲೋಡುಗಟ್ಟಲೆ ಮಣ್ಣು ಸುರಿದು ಮೈದಾನವನ್ನ ಆಟದ ಯೋಗ್ಯವಾಗಿ ಮಾಡಲಾಗಿತ್ತು. ಈ ನಡುವೆ ಕೊರೋನಾ ಲಾಕ್ಡೌನ್ ಕಾರಣದಿಂದಾಗಿ ಆಟವಾಡಲು ಮಕ್ಕಳಿಲ್ಲ ಎನ್ನುವುದನ್ನು ಮನಗಂಡ ಶಾಲಾಭಿವೃದ್ಧಿ ಸಮಿತಿ ಈ ನಿರ್ಧಾರವನ್ನ ಕೈಗೊಳ್ಳುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗುವ ಕೆಲಸವನ್ನ ಮಾಡಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.